ಅದು ಜೂನ್ 19, 2009. ಗಾಂಧಿನಗರದ ಸ್ಟೇಟ್ ಚಿತ್ರಮಂದಿರ ರೀಓಪನ್ ಆಗ್ತಿದ್ದಂತೆ ದರ್ಶನ್ ಅಭಿಮಾನಿಗಳು ಚಿತ್ರಮಂದಿರದತ್ತ ಜಮಾಯಿಸಿದ್ರು. ಕಾರಣ ಸ್ಟೇಟ್ನಲ್ಲಿ ಯೋಧ ಚಿತ್ರ ರಿಲೀಸ್ ಆಗಿತ್ತು. ಆಗ ತಾನೇ ಸ್ಟೇಟ್ ಅನ್ನು ನವೀಕರಿಸಿ ಭೂಮಿಕಾ ಅನ್ನೋ ಹೆಸರಿನಲ್ಲಿ ಚಿತ್ರಮಂದಿರ ಮದುವಣಗಿತ್ತಿಯಂತೆ ಸಿಂಗಾರಗೊಂಡಿತ್ತು. ಪ್ರಾರಂಭದ ಆಕರ್ಷಣೆ ಯೋಧ ಆಗಿದ್ರಿಂದ ದರ್ಶನ್ ಅಭಿಮಾನಿಗಳಿಗೆ ಡಬಲ್ ಧಮಾಕವಾಗಿತ್ತು. ಚಿತ್ರಕ್ಕೇನೋ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿತ್ತು. 56 ದಿನಗಳ ಪ್ರದರ್ಶನವೂ ಕಂಡಿತ್ತು. ಈ ಮಧ್ಯೆ ಚಿತ್ರಮಂದಿರದೊಳಗೆ ಸಮಸ್ಯೆ ಉಂಟಾಗಿತ್ತು. ಅದೇ ಅಸಮರ್ಪಕ ಸೀಟಿನ ವ್ಯವಸ್ಥೆ. ಭೂಮಿಕಾದಲ್ಲಿ ಸೀಟಿನ ಅಸಮರ್ಪಕ ವ್ಯವಸ್ಥೆಯಿಂದಾಗಿ ಪ್ರೇಕ್ಷಕರು ಕಿರಿಕಿರಿ ಪಡುವಂತಾಗಿತ್ತು. ಬಾಲ್ಕನಿ ಮತ್ತು ಸೆಕೆಂಡ್ ಕ್ಲಾಸಿನ ಹಿಂದಿನ ಸಾಲಿನ ಸೀಟುಗಳಲ್ಲಿ ಸರಿಯಾಗಿ ಕುಳಿತುಕೊಳ್ಳಲು ಆಗ್ತಿರಲಿಲ್ಲ. ಹೀಗಾಗಿ ಪ್ರೇಕ್ಷಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅದಕ್ಕಾಗಿ 2 ತಿಂಗಳಲ್ಲೇ ತಾಕ ಚಿತ್ರದ ಪ್ರದರ್ಶನದ ಬಳಿಕ ಚಿತ್ರಮಂದಿರಕ್ಕೆ ಬೀಗ ಹಾಕಲಾಯಿತು. ಇದಾದ ಬಳಿಕ ಎಲ್ಲವೂ ಸರಿಯಾಯಿತು. ಇದೀಗ ಭೂಮಿಕಾ ಪಕ್ಕಾ ತೆಲುಗು ಸೆಂಟರ್. ಅದೆಷ್ಟೋ ತೆಲುಗು ಚಿತ್ರಗಳು ಇಲ್ಲಿ 50-100 ದಿನಗಳನ್ನು ಪೂರೈಸಿದೆ. ಇಂಗ್ಲಿಷ್, ಹಿಂದಿ, ತಮಿಳು ಚಿತ್ರಗಳನ್ನು ತೆಲುಗಿನಲ್ಲಿ ಪ್ರದರ್ಶನ ಮಾಡಲಾಗುತ್ತೆ ಎಂದರೆ ನೀವೇ ಊಹಿಸಿಕೊಳ್ಳಿ ಇದು ಯಾವ ಮಟ್ಟಕ್ಕೆ ತೆಲುಗುಮಯವಾಗಿದೆ ಎಂದು. ಅದೇನೇ ಇರಲಿ, ತೆಲುಗು ಚಿತ್ರಗಳ ಮಧ್ಯೆ ಹಾಗೊಮ್ಮೆ ಹೀಗೊಮ್ಮೆ ಕನ್ನಡ ಚಿತ್ರಗಳು ಕೂಡ ಎಂಟ್ರಿ ಕೊಡುತ್ತೆ. ಇನ್ನು ಈ ಚಿತ್ರಮಂದಿರದ ಇತಿಹಾಸವನ್ನು ತಿಳಿದ್ರೆ ನೀವು ಬೆಚ್ಚಿ ಬೀಳ್ತೀರಾ. 1942ರಲ್ಲಿ ನಿರ್ಮಾಣವಾದ ಈ ಚಿತ್ರಮಂದಿರದಲ್ಲಿ 2ನೇ ಮಹಾಯುದ್ಧದ ತನಕ ಪ್ರದರ್ಶನ ಇರಲಿಲ್ಲ. ಬ್ರಿಟಿಷರ ಮದ್ದುಗುಂಡುಗಳನ್ನು ಅಡಗಿಸುವ ತಾಣವಾಗಿತ್ತು. ಆ ಬಳಿಕ ಇಲ್ಲಿ ಸಿನಿಮಾವನ್ನು ಪ್ರದರ್ಶಿಸಲಾಗ್ತಿತ್ತು. ಆರಂಭದಲ್ಲಿ ಪಕ್ಕಾ ಕನ್ನಡ ಸೆಂಟರ್ ಆಗಿದ್ದ ಸ್ಟೇಟ್ನಲ್ಲಿ ಅದೆಷ್ಟೋ ಚಿತ್ರಗಳು ಶತಕವನ್ನು ಪೂರೈಸಿದೆ. ಅಣ್ಣವರ ಬಂಗಾರದ ಮನುಷ್ಯ 104 ವಾರಗಳ ದಾಖಲೆಯ ಪ್ರದರ್ಶನ ಕಂಡಿದ್ದು ಇದೇ ಚಿತ್ರಮಂದಿರದಲ್ಲಿ. ಇನ್ನು ರಾಘಣ್ಣನ ನಂಜುಂಡಿ ಕಲ್ಯಾಣ 77 ವಾರಗಳು ಇಲ್ಲಿ ಪ್ರದರ್ಶನ ಕಂಡಿದೆ. ಅಣ್ಣವರ ಮಯೂರ ಸೇರಿದಂತೆ ಅದೆಷ್ಟೋ ಚಿತ್ರಗಳು ಇಲ್ಲಿ 25 ವಾರಗಳ ಪ್ರದರ್ಶನವನ್ನು ಪೂರೈಸಿದೆ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.